1949 ನವೆಂಬರ್ 26ರಲ್ಲಿ ಭಾರತೀಯರಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬರೆದು ನೀಡಿದ ಸಂವಿಧಾನ ಮನುಸ್ಮೃತಿಗೆ ವಿರುದ್ಧವಾದ ಸಮಾನತೆಯನ್ನು ಸಾರುವ ಸಂವಿಧಾನವಾಗಿದ್ದು, ಭಾರತೀಯರಿಗೆಲ್ಲ ಹೊಸ ಬೆಳಕನ್ನು ನೀಡುವ ಸಂವಿಧಾನವಾಗಿತ್ತು. 1950 ಜನವರಿ 26ರಲ್ಲಿ ಜಾರಿಯಾದ ಈ ಸಂವಿಧಾನ ಈ ದೇಶದಲ್ಲಿ ಯಾರಿಗೂ ತಿಳಿಯದಂತೆ ಮಹಾ ಬದಲಾವಣೆಯನ್ನ ಮಾಡತೊಡಗಿತ್ತು. ಈ ಸಂವಿಧಾನ ಇಂತಹ ಬದಲಾವಣೆಯನ್ನ ತರುತ್ತದೆ ಅನ್ನೋ ಅರಿವು ಅಂದು ಯಾರಿಗೂ ಇರಲಿಲ್ಲ. ಸಂವಿಧಾನದ ಮಹತ್ವವನ್ನ ತಿಳಿಸಬೇಕಾಗಿದ್ದ ಸರ್ಕಾರಗಳು ಗಣರಾಜ್ಯ ದಿನವೆಂದು ಹೇಳಿ ಜನಸಾಮಾನ್ಯರಿಗೆ ಸಂವಿಧಾನದ ಮಹತ್ವವನ್ನು ತಿಳಿಸಲು ಹಿಂದೇಟು ಹಾಕಿತ್ತು ಅಂದರೂ ಅದು ತಪ್ಪಾಗಲಾರದು. ಸಂವಿಧಾನ ಅಂದು ಭಾರತೀಯರಿಗೆ ನೀಡಿದ ಹಕ್ಕುಗಳು ಭಾರತೀಯರಾದ ನಾವೆಲ್ಲರೂ ಶಿಕ್ಷಣ ಪಡೆದು ಸಂವಿಧಾನವನ್ನು ಅರಿಯುವ ಪ್ರಾಮುಖ್ಯತೆಯನ್ನು ತಿಳಿಸುವ ಹಂತಕ್ಕೆ ತಲುಪಿಸಿದೆ. ಜಾತಿ ಎಂಬ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆ ಮಾಡಿ ಎಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಎನ್ನುವ ಕೂಗು ಪ್ರಪಂಚಾದ್ಯಂತ ಹರಡುವಂತೆ ಮಾಡಿದೆ. ಭಾರತದ ಪ್ರತಿಯೊಬ್ಬರೂ ಸ್ವತಂತ್ರವಾಗಿ ಸ್ವಾವಲಂಬಿಗಳಾಗಿ ಬದುಕುವ ಸದಾವಕಾಶವನ್ನ ಭಾರತದ ಸಂವಿಧಾನ ನಮಗೆ ನೀಡಿದೆ. ಸಂವಿಧಾನವು ದೇಶದ ಜನರನ್ನ ಆಳುವ ಸರ್ಕಾರದ ಮೂಲ ರಚನೆಯನ್ನ ನಿರ್ದಿಷ್ಟಪಡಿಸುತ್ತದೆ. ಅದು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗಗಳನ್ನು ಸರ್ಕಾರದ 3 ಮುಖ್ಯ ಅಂಗಗಳಾಗಿ ಏರ್ಪಡಿಸುತ್ತದೆ. ಸಂವಿಧಾನವು ಪ್ರತಿ ಅಂಗದ ಅಧಿಕಾರದ ವ್ಯಾಖ್ಯೆಯನ್ನು ನೀಡುವುದಲ್ಲದೆ ಅವುಗಳ ಜವಾಬ್ದಾರಿಯನ್ನು ಖಚಿತಗೊಳಿಸುತ್ತದೆ. ವಿಭಿನ್ನ ಅಂಗಗಳ ನಡುವಿನ ಸಂಬಂಧವನ್ನ ಜನತೆ ಹಾಗೂ ಸರ್ಕಾರದ ನಡುವಿನ ಸಂಬಂಧವನ್ನ ನಿಯಂತ್ರಿಸುತ್ತದೆ. ಸಂವಿಧಾನವು ದೇಶದ ಎಲ್ಲ ಕಾನೂನುಗಳಿಗಿಂತ ಹೆಚ್ಚಿನ ಸ್ಥಾನವನ್ನು ಹೊಂದಿದೆ. ಸರ್ಕಾರವು ಮಾಡುವ ಪ್ರತಿಯೊಂದು ಕಾನೂನು ಸಂವಿಧಾನಕ್ಕೆ ಅನುಗುಣವಾಗಿರಬೇಕು. ಭಾರತದ ಸಂವಿಧಾನವು ದೇಶದ ಗುರಿಗಳು ಪ್ರಜಾಪ್ರಭುತ್ವ, ಸಮಾಜವಾದ, ಜಾತ್ಯತೀತತೆ ಮತ್ತು ರಾಷ್ಟ್ರೀಯ ಸಮಗ್ರತೆ ಎಂದು ಸ್ಪಷ್ಟಪಡಿಸುತ್ತದೆ. ಅದು ಪ್ರಜೆಗಳ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ಖಚಿತವಾಗಿ ವಿಧಿಸುತ್ತದೆ. ಈ ದೇಶದಲ್ಲಿ ಆರ್ಯರ ಆಗಮನದ ನಂತರ ಆರ್ಯರು, ಮೊಘಲರ ಆಗಮನದ ನಂತರ ಮೊಘಲರು, ಬ್ರಿಟಿಷರ ಆಗಮನದ ನಂತರ ಬ್ರಿಟಿಷರು ಆಳಿದ್ದಾರೆ. ಯಾರು ಯುದ್ಧ ಗೆಲ್ಲುತ್ತಾರೋ ಅವರು ದೇಶ ಆಳಿದ್ದಾರೆ. ಈ ದೇಶವನ್ನು ಆಳುವ ರಾಜ ರಾಣಿಯ ಹೊಟ್ಟೆಯಿಂದ ಹುಟ್ಟುವ ಕಾಲವಿತ್ತು. ಆದರೆ 1951ರಲ್ಲಿ ಸಂವಿಧಾನ ಜಾರಿಯಾದ ಮೇಲೆ ದೇಶದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದು ಭಾರತೀಯರೆಲ್ಲರೂ ತಮ್ಮ ಮತವನ್ನ ಮತಗಟ್ಟೆಯಲ್ಲಿ ಚಲಾಯಿಸಿ ನಮಗೆ ಯಾವ ರಾಜ್ಯ ಬೇಕು ಅನ್ನೋದನ್ನ ಪ್ರಜೆಗಳೇ ಆಯ್ಕೆ ಮಾಡುವ ಸ್ವಾತಂತ್ರ್ಯ ದೊರಕಿತು. ಅದರಿಂದ ಜನರು ಪ್ರಜ್ಞಾವಂತರಾಗಿ ನಮ್ಮ ದೇಶವನ್ನು ಮುನ್ನಡೆಸುವ ರಾಜ್ಯ ಯಾರಾಗಬೇಕು ಅನ್ನೋ ಆಯ್ಕೆಯನ್ನ ಜನರೇ ಮಾಡುವಂತಾಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅವರೇ ರಚಿಸಿದ ಸಂವಿಧಾನದ ಬಗ್ಗೆ ಹೀಗೆನ್ನುತ್ತಾರೆ: ಈ ಸಂವಿಧಾನವು ಎಷ್ಟು ಉಪಯುಕ್ತವಾಗಿದೆ ಅಥವಾ ಕೆಟ್ಟದಾಗಿದೆ ಎಂಬುದು ಅಧಿಕಾರದಲ್ಲಿ ಇರುವ ಜನ ಅದನ್ನು ಹೇಗೆ ಬಳಸಿಕೊಳ್ಳುತ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಅಂದರೆ ಸಂವಿಧಾನ ಎಷ್ಟು ಉತ್ತಮವಾಗಿದ್ದರೂ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಎಡವಿದರೆ ಅದು ಕೆಟ್ಟ ಸಂವಿಧಾನವಾಗಿರುತ್ತದೆ. ಮತ್ತು ಕಾರ್ಯರೂಪಕ್ಕೆ ತರುವವರು ತುಂಬಾ ಒಳ್ಳೆಯವರು ಆಗಿದ್ದು, ಸಂವಿಧಾನ ಎಷ್ಟೇ ಕೆಟ್ಟದಾಗಿದ್ದರೂ ಸಂವಿಧಾನ ಒಳ್ಳೆಯದು ಎಂದು ಸಾಬೀತಾಗುತ್ತದೆ. ಈ ಮಾತನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನ ಶಾಸನ ಸಭೆಗೆ ತಾವು ರಚಿಸಿದ ಸಂವಿಧಾನವನ್ನು ಹಸ್ತಾಂತರಿಸಿದಾಗ ಹೇಳಿದ್ದಾರೆ. ಈಗ ಸಂವಿಧಾನ ಜಾರಿಯಾಗಿ 74ನೇ ಸಂಭ್ರಮದಲ್ಲಿ ನಾವಿದ್ದೇವೆ. ಭಾರತೀಯರಾದ ಎಲ್ಲರಿಗೂ ಸರಿಯಾದ ಉದ್ಯೋಗ, ಶಿಕ್ಷಣ, ಮೂಲಭೂತ ಸೌಕರ್ಯ ಸಿಕ್ಕಿದೆಯೇ? ಎಲ್ಲರಿಗೂ ಸಮಬಾಳು, ಎಲ್ಲರಿಗೂ ಸಮಪಾಲು ಅನ್ನೋ ಸಂವಿಧಾನದ ಆಶಯ ನೆರವೇರಿದೆಯೇ ಅನ್ನೋದನ್ನ ಗಮನಿಸಿ, ಯೋಚಿಸಿ. ಮತದಾನ ಮಾಡುವ ಸಂದರ್ಭ ನಾವು ನಮ್ಮ ಪ್ರಜ್ಞೆಯನ್ನ ಹೇಗೆ ಬಳಸಿಕೊಳ್ಳಬೇಕು ಎಂಬುದನ್ನ ಪ್ರತಿಯೊಬ್ಬ ಭಾರತೀಯ ತಿಳಿಯಲೇಬೇಕು ಎನ್ನುತ್ತಾ ಎಲ್ಲರಿಗೂ 74ನೇ ಗಣರಾಜ್ಯೋತ್ಸವದ ಶುಭಾಶಯಗಳು.